ಮಂಗಳೂರಿನ ಮಂಗಳ ಸ್ಟೇಡಿಯಂನ ಸ್ಟ್ರೀಟ್ ಲೈಟ್ಗಳ ವೈರುಗಳು ಹೊಳಕ್ಕೆ ಬಂದಿರುವ ಕುರಿತು ವಿ4 ನ್ಯೂಸ್ ವಿಸ್ತೃತ ವರದಿ ಮಾಡಿತು. ಇದೀಗ ಸ್ಟ್ರೀಟ್ ಲೈಟ್ಗಳ ವೈರುಗಳಿಗೆ ತಾತ್ಕಾಲಿಕ ಗಮ್ ಟೇಪ್ ಹಾಕಲಾಗಿದೆ. ಇದು ವಿ4 ನ್ಯೂಸ್ನ ಫಲಶ್ರುತಿಯಾಗಿದೆ. ಈ ಬಗ್ಗೆ ಒಂದು ವರದಿ ನೋಡ್ಕೊಂಡು ಬರೋಣ. ಮಂಗಳೂರಿನ ಮಂಗಳ ಸ್ಟೇಡಿಯಂನ ಒಳಭಾಗದಲ್ಲಿರುವ ಸುಮಾರು 30ರಿಂದ 35ರಷ್ಟು ಲೈಟ್ ಕಂಬಗಳಿದ್ದು, ಹೆಚ್ಚಿನ ಎಲ್ಲಾ ಕಂಬಗಳಲ್ಲಿ ವಿದ್ಯುತ್ ತಂತಿಗಳು ಹೊರಕ್ಕೆ ಚಾಚಿವೆ. ಕಂಬದಲ್ಲಿರುವ ಬಾಕ್ಸ್ಗಳಲ್ಲಿ ಮುಚ್ಚಳ ಎದ್ದು ಹೋಗಿವೆ. ವಿದ್ಯುತ್ ಕಂಬಗಳು ಇರುವಲ್ಲಿ ವೈರ್ಗಳೇ ಕಾಣಿಸುತ್ತಿವೆ. ಕಂಬಗಳಲ್ಲಿ ಅಳವಡಿಸಲಾಗಿರುವ ಬಾಕ್ಸ್ಗಳು ಕೈಗೆಟಕುವಷ್ಟು ಎತ್ತರದಲ್ಲಿದ್ದು, ಮೈದಾನಕ್ಕೆ ಕ್ರೀಡಾ ಚಟುವಟಿಕೆಗಳಿಗೆ ಬರುವ ಮಕ್ಕಳಿಗೆ ಅಪಾಯಕ್ಕೆ ಆಹ್ವಾನಿಸಿದಂತಿದೆ. ಮೈದಾನಕ್ಕೆ ಕ್ರೀಡಾ ಚಟುವಟಿಕೆಗಳಿಗೆ ಬರುವ ಮಕ್ಕಳಿಗೆ ಅಪಾಯಕ್ಕೆ ಆಹ್ವಾನ ನೀಡಿದಂತಿದೆ. ಆದರೆ ಸ್ಟ್ರೀಟ್ ಲೈಟ್ಗಳ ವೈರ್ಗಳು ಹೊರಕ್ಕೆ ಬಂದಿರುವ ಕುರಿತು ವಿ4 ನ್ಯೂಸ್ ವಿಸ್ತೃತ ವರದಿ ಮಾಡಿತ್ತು. ಇದೀಗ ಪಾಲಿಕೆಯ ಮೆಸ್ಕಾಂ ಅಧಿಕಾರಿಗಳು ಸ್ಟ್ರೀಟ್ ಲೈಟ್ಗಳ ವೈರ್ಗಳಿಗೆ ತಾತ್ಕಾಲಿಕ ಗಮ್ ಟೇಪ್ ಹಾಕಲಾಗಿದೆ. ಇದು ವಿ4 ನ್ಯೂಸ್ನ ಫಲಶ್ರುತಿ. ಕ್ರೀಡಾಂಗಣದ ಗ್ಯಾಲರಿಯಲ್ಲಿ ಸುಮಾರು 25 ಲೈಟ್ ಕಂಬಗಳಿದ್ದು, ಇದೀಗ ಎಲ್ಲಾ ಕಂಬದ ವೈರ್ಗಳಿಗೂ ತಾತ್ಕಾಲಿಕ ಗಮ್ ಟೇಪ್ ಹಾಕುವ ಕೆಲಸವನ್ನ ಮೆಸ್ಕಾಂ ಸಿಬ್ಬಂದಿಗಳು ಮಾಡುತ್ತಿದ್ದಾರೆ. ಮಂಗಳೂರಿನ ಮಂಗಳ ಸ್ಟೇಡಿಯಂನಲ್ಲಿ ಭದ್ರತೆಯ ದೃಷ್ಟಿಯಿಂದಲೂ ಕ್ರೀಡಾಂಗಣ ಒಳ ಹಾಗೂ ಹೊರಭಾಗದಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ. ಸ್ಟೇಡಿಯಂ ಪ್ರವೇಶಿಸುವವರ ಮೇಲೆ ನಿಗಾ ಇರಿಸುವ ಪ್ರಮುಖ ಕ್ಯಾಮೆರಾ ಒಂದು ನೆಲ ನೋಡುತ್ತಿದೆ. ಇನ್ನು ಕ್ರೀಡಾಂಗಣದ ಗ್ಯಾಲರಿಯಲ್ಲಿರುವ ಕಂಬಗಳನ್ನು ಮಹಾನಗರ ಪಾಲಿಕೆ ನಿರ್ವಹಣೆ ಮಾಡುತ್ತಿದೆ. ಮಾಧ್ಯಮದಿಂದಾಗಿ ಈ ವಿಷಯವನ್ನ ತಿಳಿದುಕೊಂಡ ತಕ್ಷಣವೇ ಕಾರ್ಯಪ್ರವೃತ್ತವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಯಪಡಿಸಲಾಗಿದೆ. ಕಂಬಗಳಲ್ಲಿರುವ ಬಾಕ್ಸ್ಗಳಲ್ಲಿರುವ ವೈರ್ಗಳನ್ನು ಮುಚ್ಚುವ ಕೆಲಸ ಮಾಡುತ್ತಿದ್ದಾರೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕ ಪ್ರದೀಪ್ ಡಿಸೋಜಾ ಹೇಳಿದರು. ಈ ನಿರ್ವಹಣೆಯನ್ನು ಸಂಪೂರ್ಣವಾಗಿ ನಾವು ನಮ್ಮ ಕ್ರೀಡಾಂಗಣ ಸಮಿತಿ ವತಿಯಿಂದ ಮಾಡ್ತಾ ಇದ್ದೇವೆ. ಆದರೆ ನಮ್ಮ ಗ್ಯಾಲರಿಯ ಮೇಲಿರುವ ಎಲ್ಲ ವಿದ್ಯುತ್ ಕಂಬಗಳು ಸಂಬಂಧಿಸಿದಂತೆ ಅದು ಮಹಾನಗರ ಪಾಲಿಕೆ ನಿರ್ವಹಣೆ ಮಾಡ್ತಿದ್ದಾರೆ. ಈಗ ನಮಗೆ ಈಗಾಗಲೇ ಪೇಪರಲ್ಲಿ ನಾವು ನೋಡಿದ್ದೇವೆ. ಅದರಲ್ಲಿ ಕೂಡ ನಾವು ಈಗಾಗಲೇ ಅವರಿಗೆ ಮಹಾನಗರ ಪಾಲಿಕೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅವರು ಕೂಡ ಈಗ ಬಂದು ಅದನ್ನು ಸರಿಪಡಿಸ್ತಾ ಇದ್ದಾರೆ. ಅದಲ್ಲೇ ನಮ್ಮ ಮಂಗಳ ಕ್ರೀಡಾಂಗಣದಲ್ಲಿ ಎರಡು ಎಡಬದಿ ಮತ್ತು ಬಲ ಗೇಟ್ನಲ್ಲಿರುವ ನಮ್ಮ ಈ ಮರ್ಕುರಿ ಲೈಟ್ ಅಂತ ಹೇಳ್ತೇವೆ, ಅದಕ್ಕೆ ಸಂಬಂಧಪಟ್ಟ ವೈರ್ಗಳು ಸ್ವಲ್ಪ ಹೊರಗೆ ಬಂದದ್ದು ಕಂಡು ಬಂದಿದೆ. ಅದಕ್ಕೆ ನಾವು ಸರಿ ಮಾಡಲಿಕ್ಕೆ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತು ಬೇರೆ ನಿರ್ವಹಣೆಯನ್ನು ನಮ್ಮ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳಿಗೆ ಅಥವಾ ನಮ್ಮ ಕೋಚ್ ಆಗಲಿ ನಮ್ಮ ಸಿಬ್ಬಂದಿಗಳು ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ. ಯಾವುದೇ ರೀತಿ ದೂರುಗಳು ನಮಗೆ ನೇರವಾಗಿ ಹಿಂದೆ ಬಂದಿರಲಿಲ್ಲ. ಈಗ ಬಂದಾಗ ಸ್ಪಂದನೆ ಮಾಡಬೇಕು ನಾವು ಕ್ರಮ. ಒಟ್ಟಿನಲ್ಲಿ ಮಂಗಳ ಸ್ಟೇಡಿಯಂನಲ್ಲಿರುವ ವಿದ್ಯುತ್ ವೈರ್ಗಳು ಹೊರಕ್ಕೆ ಬಂದಿರುವ ಕುರಿತು ವಿ4 ನ್ಯೂಸ್ ವರದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಾತ್ಕಾಲಿಕ ಗಮ್ ಟೇಪ್ ಹಾಕಿದ್ದಾರೆ. ಇನ್ನು ನಗರ ಪ್ರದೇಶದಲ್ಲಿರುವ ಸ್ಟ್ರೀಟ್ ಲೈಟ್ ಕಂಬಗಳ ವೈರ್ ತೆರೆದುಕೊಂಡಿದ್ದು, ಆದಷ್ಟು ಬೇಗ ಇದನ್ನ ಮುಚ್ಚುವ ಕೆಲಸ ಆಗಲಿ ಎಂಬುದೇ ನಮ್ಮ ಆಶಯ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.